ಮುಂದಿನ ಪೀಳಿಗೆಯ ಜಿಎಸ್ಟಿ ಸುಧಾರಣೆ, ಜೀವನ ನಿರ್ವಹಣೆ ಸುಲಭಗೊಳಿಸಲು ಮತ್ತು ಆತ್ಮನಿರ್ಭರದ ಭಾರತದ ನಿರ್ಮಾಣಕ್ಕಾಗಿ ಎನ್ನುವ ಕರಪತ್ರವನ್ನು ಬಿಜೆಪಿಗರು ಎಲ್ಲೆಡೆ ಹಂಚುತ್ತಿದ್ದು, ಇದಕ್ಕೆ ಎಂಎಲ್ಸಿ ಐವನ್ ಡಿಸೋಜಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದರಲ್ಲಿ ಶಾಸಕ ಭಾವಚಿತ್ರವೂ ಇತ್ತು. ಇದನ್ನು ಪೋಸ್ಟ್ ಮೂಲಕ ಹಂಚಲಾಗ್ತಾ ಇದೆ. ಕಳೆದ 8 ವರ್ಷಗಳಿಂದ ಈ ಹೆಚ್ಚಿನ ಜಿಎಸ್ಟಿ ಮಾಡಿ ಎಷ್ಟು ದುಡ್ಡು ವಸೂಲಿ ಮಾಡಿದ್ದೀರಿ ಅಂತ ನೀವು ಜನರಿಗೆ ಹೇಳಬೇಕು. ಅದನ್ನು ಯಾರಿಗೆ ಕೊಟ್ಟಿದ್ದೀರಿ, ಅದು ಯಾಕೆ ಮಾಡಿದ್ದೀರಿ ಅಂತ ಪ್ರಶ್ನಿಸಿದ್ರು. ಇದನ್ನು ಕಡಿಮೆ ಮಾಡಲು ನಮ್ಮ ಸಂಸದರು, ಶಾಸಕರ ಹೋರಾಟ ಏನು ಅಂತ ಪ್ರಶ್ನಿಸಿದ್ರು. ಅಧಿವೇಶನದಲ್ಲಿ ಇದುವರೆಗೆ ಯಾರು ಮಾತನಾಡಲಿಲ್ಲ. ಜಿಎಸ್ಟಿ ಜಾಸ್ತಿ ಮಾಡಿದ್ರಿಂದ ಎಷ್ಟು ಮಂದಿಗೆ ತೊಂದರೆ ಉಂಟಾಗಿದೆ ಅಂತ ಬಿಜೆಪಿ ಯಾವೊಬ್ಬ ನಾಯಕನು ಮಾತನಾಡಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಹೊಸ ಯೋಜನೆ ಕರಾವಳಿ ಭಾಗಕ್ಕೆ ಏನಾದರೂ ಕೊಟ್ಟಿದ್ದೀರಿ? ನಮ್ಮ ರೈಲ್ವೆ ಸ್ಟೇಷನ್ ಹೇಗಿದೆ ಅಂತ ನೋಡಿದ್ದೀರಾ ಅಂತ ಪ್ರಶ್ನಿಸಿದ್ರು. ಇಂತಹ ಕರಪತ್ರಗಳನ್ನು ಹಂಚಲು ನಿಮಗೇನು ನೈತಿಕತೆ ಇದೆ ಅಂತ ಪ್ರಶ್ನಿಸಿದ್ದಾರೆ. ಜಿಎಸ್ಟಿಯ ಕಡಿಮೆ ಮಾಡಿದ್ದೇನೆ ಅಂತ ನೀವು ಏನು ವಾದ ಮಾಡ್ತಾ ಇದ್ದೀರಿ? 8 ವರ್ಷದಿಂದ ಈ ಒಂದು ಹೆಚ್ಚಿನ ಜಿಎಸ್ಟಿ ಮಾಡಿ ಎಷ್ಟು ದುಡ್ಡನ್ನು ವಸೂಲು ಮಾಡಿದ್ದೀರಿ ಅಂತ ನಮ್ಮ ಪಾರ್ಲಿಮೆಂಟ್ ಮೆಂಬರ್ಗಳು, ನಮ್ಮ ಶಾಸಕರುಗಳು ಸಮಾಜಕ್ಕೆ ಹೇಳಬೇಕು. ಈಗ ನೀವು ಕಡಿಮೆ ಮಾಡಿದ್ದೇನೆ, ಇದು ನಮ್ಮ ಕೊಡುಗೆ ಅಂದರೆ 8 ವರ್ಷಗಳಿಂದ ವಸೂಲು ಮಾಡಿದ್ದೆಷ್ಟು? ಅದು ಯಾರಿಗೆ ಕೊಟ್ಟಿದ್ದೀರಿ? ಅದು ಯಾರ ಕೈಯಲ್ಲಿದೆ? ಅದು ಯಾಕಾಗಿ ಮಾಡಿದಿರಿ? ಮತ್ತು ಕಡಿಮೆ ಮಾಡಲಿಕ್ಕೆ ನಮ್ಮ ರಾಜ್ಯದ ಸಂಸದರುಗಳ ಮತ್ತು ಶಾಸಕರುಗಳ ಹೋರಾಟ ಏನು? ಇವತ್ತು ನಾವು ಜಿಎಸ್ಟಿ ಕಡಿಮೆ ಮಾಡಿದ್ದೇವೆ ಅಂತ ಮನೆ ಮನೆಗಳಿಗೆ ಕಾಗದ ಕಳಿಸಿದರೆ ಸಾಕಾ? ಇದಕ್ಕೆ ನಿಮ್ಮ ಕೊಡುಗೆ ಏನು? ನಮ್ಮ ರಾಜ್ಯದ ಸಂಸದರ ಕೊಡುಗೆ ಏನು? ಇದು ಕೊಡಲಿಕ್ಕೆ ನಿಮಗೆ ನೈತಿಕತೆ ಇದೆ? ಇದು ನಿಮ್ಮ ಗಿಫ್ಟ್ ಅಂತ ಘೋಷಣೆ ಮಾಡುವ ಯಾವ ನೈತಿಕ ಇದೆ? 8 ವರ್ಷ ಸುಲಿಗೆ ಮಾಡಿದ್ದೀರಿ. ಈಗ ನೀವು ಏನು ಹೇಳ್ತೀರಿ? ಇದು ನಮ್ಮದು ಕೊಡುಗೆ. ಒಂದು ಶಬ್ದ ಮಾತಾಡಿದ್ದೀರಾ ಇದನ್ನು ಸರಿ ಮಾಡಲಿಕ್ಕೆ? ಅಥವಾ ನಿಮ್ಮ ಹತ್ರ ಏನಾದರೂ ಯೋಜನೆಗಳನ್ನು ಘೋಷಣೆ ಮಾಡಿದ್ದೀರಾ? ರಾಜ್ಯಕ್ಕೆ ಇವತ್ತು 11,495 ಕೋಟಿ ರೂಪಾಯಿ ತೆರಿಗೆ ದುಡ್ಡು ಬಾಕಿ ಇದೆ. ನಮ್ಮ ರಾಜ್ಯಕ್ಕೆ 11,495 ಕೋಟಿ. ಇದರ ಬಗ್ಗೆ ಏನಾದರೂ ಮಾತಾಡಿದ್ದೀರಾ? ನಿಮಗೆ ರಾಜ್ಯದ ಹಿತಾಸಕ್ತಿ ಇದೆಯಾ? ನಮ್ಮ ಕರಾವಳಿ ಭಾಗಕ್ಕೆ ವಿಶೇಷವಾಗಿ ಏನು ತಂದಿದ್ದೀರಿ ಹೇಳಿ? ಚೌಟ ಅವರು ಮಾತಾಡಬೇಕು, ಮತ್ತು ಕೋಟ ಶ್ರೀನಿವಾಸ ಪೂಜಾರಿ ಮಾತಾಡಬೇಕು, ಶೋಭಾ ಕರಂದ್ಲಾಜೆ ಮಾತಾಡಬೇಕು. ನೀವು ಈ ಜಿಲ್ಲೆಯಿಂದ ರಾಜ್ಯಕ್ಕೆ ಪ್ರತಿನಿಧಿಸ್ತೀರಿ, ದೇಶಕ್ಕೆ. ವೇದವ್ಯಾಸ ಕಾಮತ್ರು ಫೋಟೋ ಹಾಕಿ, ಭಾಳ ಒಂದು ಒಳ್ಳೆ ಫೋಟೋ ಹಾಕಿ ಅಂಚೆ ಮತ್ತು ಕಡೆಗೆ ಬರೆದಿದ್ದಾರೆ, ನಿತ್ಯ ನೂತನ ಸೇವೆಗಳ ಮೂಲಕ ವಿಶಾಲ ಭಾರತವನ್ನು ವ್ಯಾಪಿಸಿ ದೇಶದ ಕೊಂಡಿಯಾಗಿರುವ ಅಂಚೆ ಇಲಾಖೆಯನ್ನು ಹೆಚ್ಚು ಪ್ರಚುರಗೊಳಿಸೋಣ ಅಂತ ಹೇಳಿದೆ. ಇದು ಬರೆದ ಕೂಡಲೇ, ಪ್ಯಾಂಪ್ಲೆಟನ್ನು ಮನೆ ಮನೆಗೆ ಕಳಿಸಿದ ಕೂಡಲೇ ನಿಮ್ಮ ಸಾರ್ಥಕತೆ ಆಗೋದಿಲ್ಲ. ಯು ಆರ್ ಎ ಝೀರೋ ಪರ್ಫಾರ್ಮಿಂಗ್ MLA and zero performing parliament members of the state. You never fought for the state. ನೀವು ರಾಜ್ಯದ ಬಗ್ಗೆ ಎಂದೂ ಮಾತಾಡಿಲ್ಲ.